ಜನರ ಗುಂಪಿತ್ತಮ್ಮ. ಅದರಲ್ಲೂ ಓರ್ವಾಕೆ ಹೆಣ್ಣು ಅಗಣಿತ ತಾರೆಗಳ ಮಧ್ಯೆ ಮೆರೆಯುವ ಶಶಾಂಕನಂತೆ ಕಣ್ಣು ಹಾಗೆ ಕಾಣ್ತಿದ್ಲಮ್ಮ. ಅವಳನ್ನು ನೋಡಿದ ನನ್ನ ಕಾಲುಗಳು ಕಲ್ಲಾದವಮ್ಮ. ನಾವು ಕಣ್ಣುಗಳಲ್ಲಿ ಪರಿಚಯ ಮಾಡಿಕೊಂಡೆವಮ್ಮ. ಓಹೋ, ಇದು ಪ್ರೇಮದಾಟದ ಜ್ವರ. ಮೊದಲು ಹೀಗೆ ಕಂದ ಯಾರಂತೆ? ನನ್ ಮಗನ ಕನಸಿನ ಅರಮನೆಗೆ ಕಣ್ಣ ಹಾಕಿದ ನೀರೇ ಅಮ್ಮ. ದೊಂಡಾಧೀಶ ದೀಪನ ಮಗಳು ಪದ್ಮಾವತಿ ಅಂತೆ. ಅಪ್ಪಟ ಚಿನ್ನವಮ್ಮ. ನೀನೇನಾದ್ರೂ ಮನಸ್ಸು ಮಾಡಿ ಶ್ರೀನಿವಾಸ ಪದ್ಮಾವತಿಯರ ಕಲ್ಯಾಣಕ್ಕೆ ಪ್ರಯತ್ನಿಸದಿದ್ದರೆ ನಾನು ಹೀಗೆ ಕೊರಗುತ್ತ ಶವವಾಗಿ ಬಿಡುತ್ತೇನಮ್ಮ. ಸಾಕು, ಸುಮ್ಮನಿರು. ವೈವಾಹದ ಸಂದರ್ಭದಲ್ಲಿ ಸಾಯುವ ಮಾತ್ಯಾಕೆ? ಇದಕ್ಕೆ ನಾನೇನು ಮಾಡಬೇಕು ಹೇಳು? ನೀನು ನೇರವಾಗಿ ಹೋಗಿ ಪದ್ಮಾವತಿಯನ್ನು ಕನ್ಯಾರ್ಥಿಯನ್ನಾಗಿ ಕೇಳಿಕೊಂಡು ಬಾ ಅಮ್ಮ. ಹಾಗೆ ಆಗಲಿ, ಇನ್ನೇ ಹೊರಡುತ್ತೇನೆ. ಹಿಂದೆ ಅಲ್ಲ, ಈಗಲೇ ಹೊರಡಬೇಕು. ಮದುವೆಯ ವಿಷಯದಲ್ಲಿ ಶುಭಸ್ಯ ಶೀಘ್ರಂ ಎಂಬ ಮಾತಿದೆಯಲ್ವಮ್ಮ. ಹಾಗೆ ಆಗಲಿ, ಈಗಲೇ ಹೊರಡುತ್ತೇನೆ. ಆದರೆ ನೀನು ಮಾತ್ರ ಎಂದಿನಂತೆ ತಿಂದುಂಡು ಸುಖವಾಗಿರು. ಶೀಘ್ರವಾಗಿ ಬರುತ್ತೇನೆ. ಅಮ್ಮನಂತೂ ಹೋದಳು. ಆದರೆ ಆಕೆಯ ಪ್ರವೇಶವಾಗುವ ಮೊದಲು ಒಂದು ಸಣ್ಣ ನಾಟಕವಾಗಬೇಕು. ಅದಕ್ಕಾಗಿ ವೇದಿಕೆಯನ್ನು ಸಿದ್ಧಪಡಿಸುತ್ತೇನೆ. ಕನ್ನಡ ನಾಡಿನ ಹೊರಮಂಜಿ ನಾನಮ್ಮ, ಕನ್ನಡ ನಾಡಿನ ಹೊರಮಂಜಿ ನಾನಮ್ಮ. ಕಂಡ ಚರಿಯ ತಾಳುದ ತರಳೆಯಳನು ಅರಸಿ ಅರಿಯದೆ ಎಂದೇನು ತಾಯ ತರಗರಿಸುತ್ತಾಯ ಧರಣಿ ದೇವಿ. ಪದ್ಮಾವತಿ, ಪದ್ಮಾವತಿ, ಎಲ್ಲಿರುವೆ? ಅದೆಷ್ಟು ಹೊತ್ತಿನಿಂದ ಕೂಗುತ್ತಿದ್ದೇನೆ. ಎಲ್ಲಿದ್ದೀಯೇ ತಾಯಿ? ಓ, ಇಲ್ಲಿರುವೆಯಾ? ಬೇರೆ ಈಗ ನಿಂದು ಅವತಾರ. ಏನಾಯ್ತೆ ನಿನ್ಗೆ? ಮಾತಾಡಮ್ಮ. ಇವಳು ಯಾಕೆ ಗರಬಡಿದವಳಂತೆ ವರ್ತಿಸುವಳು? ಮಾತಾಡಳು, ಉಣಳು, ಉಡಳು. ಪದ್ಮಾವತಿ, ಮಾತಾಡಮ್ಮ. ಮೊನ್ನೆ ಚಲಕೇಡಿಗೆ ಆಡಲು ಹೋಗುವುದು ಬೇಡ ಅಂತ ಕಳ್ಕೊಂಡೆ. ಆದರೆ ನೀನೆಲ್ಲಿ ಕೇಳಿದೆ ನನ್ನ ಮಾತು? ಒಳ್ಳೆ ಬಂಗಾರದ ಪುತ್ಥಳಿ ಅಂತಹ ಈ ಹುಡುಗಿಗೆ ಏನಾಯ್ತಪ್ಪ? ಯಾರ ದೃಷ್ಟಿ ತಾಗಿತ್ತೋ ಏನೋ. ಓಯ್, ಏನು ಅಂದ್ರೆ ಇಲ್ಲಿ ಬನ್ನಿ. ನಮ್ಮ ಹುಡುಗಿ ಮಾತಾಡುವುದೇ ಇಲ್ಲ. ಒಮ್ಮೆ ಇಲ್ಲಿ ಬನ್ನಿ. ನಿಮಗೇನೈತೆ? ಯಾಕೆ ಗಂಟು ಹೊರಗೊಳ್ಳುತ್ತೀಯ? ವಿಷಯ ಏನಂತ ತಿಳಿಸು. ಆಕಾಶವೇ ಕೆಳಗೆ ಬಿದ್ದಾಗೆ ಮಾಡ್ತಿದ್ಯಲ್ಲ, ಏನಾಯ್ತು ಹೇಳು. ಅಲ್ಲ ಸ್ವಾಮಿ, ಏನು? ನಮ್ಮ ಮಗುವಿನೊಮ್ಮೆ ನೋಡಿ. ಒಂದು ಮಾತಾದರೂ ಆಡುವುದಿಲ್ಲ. ಊಟ ತಿಂಡಿ ಬಿಟ್ಟಿದ್ದಾಳೆ. ನೋಡಿದರೆ ಒಂದೇ ಕಡೆ ನೋಡುತ್ತಾಳೆ. ಒಮ್ಮೊಮ್ಮೆ ತನ್ನಷ್ಟಕ್ಕೆ ಮಾತನಾಡಿಕೊಳ್ಳುತ್ತಾಳೆ. ಏನಾದರೂ ಹೆಚ್ಚು ಕಡಿಮೆ ಆಯ್ತಾ ಹೇಗೆ? ಈ ಹರೆಯದ ಮಕ್ಕಳು ಏನು ಮಾಡಿಕೊಳ್ಳುತ್ತವೆ ಎಂದು ಹೇಳಲಾಗದು. ಹೌದಲ್ಲ, ಅಷ್ಟು ಹೊತ್ತಿನಿಂದ ನಾನು ಆಕೆ ಬಳಿ ಇದ್ದೀನಿ. ಆಕೆ ಗಮನವೇ ಇಲ್ಲದವರಂತೆ ವರ್ತಿಸುತ್ತಿದ್ದಾಳಲ್ಲ, ಏನು ಮಾಡೋಣ? ಧರಣಿ, ಆ ಕಡೆಗೆ ಸ್ವಲ್ಪ ಕಿವಿ ಕೊಡು. ಯಾರು ಕಣಿ ಹೇಳ್ತಾರಂತೆ, ಆಕೆಯನ್ನೇ ಕರೆಯೋಣ. ಯಾರಲ್ಲಿ ಕೊರವಂಜಿಯನ್ನು ಬರ ಹೇಳಿ. ಕಣಿಯ ಕೇಳಲು ಬಂದೆ ಕೊರವಂಜಿ ನಾನಮ್ಮ, ಕಣಿಯ ಬೇಳಿರಮ್ಮ, ಕಣಿಯ ಬೇಳಿರಮ್ಮ. ಅಮ್ಮ ಕೊರವಂಜಿ, ಈ ಕಡೆ ಬಾರಮ್ಮ. ಈಕೆ ನನ್ನ ಮಗಳು ಪದ್ಮಾವತಿ. ಅವಳು ಎಂದಿನಂತಿಲ್ಲ. ತನ್ನ ಸ್ವಯ ಬುದ್ಧಿಯನ್ನು ಕಳೆದುಕೊಂಡು ಹೇಗೇಗೋ ವರ್ತಿಸುತ್ತಿದ್ದಾಳೆ. ಏನಾದರೂ ಮಾಡಮ್ಮ. ನನ್ನ ಮಗಳು ಮೊದಲಿನ ಹಾಗೆ ಆದರೆ ಸಾಕು. ಏನು ಆಯ್ತು ಎಂದು ಹೇಳಿದರೆ ಸಾಕು. ಇದಂತೆ ನಾನು ನೋಡಿಕೊಳ್ಳುತ್ತೇನೆ. ನೀನು ನನ್ನ ಮಗಳಂತೆಯೇ ಇದ್ದೀಯ. ಓಹೋ, ಹೆಣ್ಣಿನ ಕಷ್ಟ ಹೆಣ್ಣಿಗೆ ಮಾತ್ರ ಅರ್ಥವಾಗುವುದಷ್ಟೇ.
ನಾನು ಹೆಣ್ಣಾಗುತ್ತಿದ್ದರೆ ಅರ್ಥವಾಗುತ್ತಿತ್ತು, ಆದ್ರೆ ನಾನು ಹೆಣ್ಣಲ್ಲವಲ್ಲ. ಏನು ನೀನು ಹೆಣ್ಣಲ್ಲವೇ? ಹಾಗಲ್ಲ ಹೇಳಿದ್ದು. ಇದರೆಲ್ಲ ಬಂದು ಗಂಡು ಗಂಟೆ. ನಾನು ಸಂಸಾರದಿಂದ ಹೊರತಾದ ಹೆಣ್ಣು ಎಂದೆ. ಹ. ಮನೆ ಮಠವನ್ನು ತೊರೆದು ಹ. ಹಿಮಾಲಯ ಪರ್ವತಕ್ಕೆ ಹೋಗಿ ಹ. 1.5 ಕಾಲಲ್ಲಿ ನಿಂತು ಹ. ಮತ್ತೆ ಭದ್ರಕಾಳಿಯನ್ನು ಉಳಿಸಿಕೊಂಡ ಕೊರವಂಜಿ ನಾನು. ಹ. ನಾನು ಕೈ ಹಾಕಿದ್ದು ಯಾವುದೂ ಹಾಳಾಗ್ಲಿಕ್ಕಿಲ್ಲ. ಅಂದರೆ ಹೋದಲ್ಲಿ ಯಶಸ್ಸೆ. ಹ. ನಿಮ್ಮ ಮಗಳನ್ನು ನನಗೆ ಬಿಡಿ. ಹ. ಅವಳ ರೋಗ ಮೂಲ ಯಾವುದೆಂದು ನಾನು ತಿಳಿಯುತ್ತೇನೆ. ಆಗಲಿ, ಮಗು ಎದ್ದು ಮನೆ ತುಂಬ ಓಡಾಡಿದರೆ ಸಾಕು. ಪ್ರಭು, ಹ. ನಿಮ್ಮ ಮಗಳನ್ನು ನನಗೆ ಬಿಡಿ, ಅವಳನ್ನು ನಾನು ನಿಭಾಯಿಸುತ್ತೇನೆ. ಏಯ್, ಏನು ನಿನ್ನ ಮಾತಿನ ಅರ್ಥ? ಹಾಗಲ್ಲ, ಮತ್ತೆ? ಭಯ ಬಿಡು ಭೂಪಾಲ. ಹ. ನಿಮ್ಮ ಮಗಳನ್ನು ನನಗೆ ಬಿಡಿ, ಹ. ಅವಳನ್ನು ನಾನು ನೋಡಿಕೊಳ್ಳುತ್ತೇನೆ. ಅಂದರೆ? ಅವಳ ಎಲ್ಲ ಆಗು ಹೋಗುಗಳಿಗೂ ನಾನೇ ಕಾರಣ. ಅಂದರೆ ಹೊಣೆಗಾರರು ನಾವೇ ಅಲ್ಲವೇ? ಹಾಗಲ್ಲ ಸ್ವಾಮಿ, ಮತ್ತೇನು? ಅವಳನ್ನು ನಾನು ನಿಭಾಯಿಸುತ್ತೇನೆ. ಸರಿ. ಮತ್ತೆ ನಿಮ್ಮ ಮಗಳ ಪ್ರಾಯ ಏರು ಜವ್ವನ 16 ವರ್ಷವಷ್ಟೇ. ನನಗೆ ಸರಿಯಾದ ಜೋಡಿ. ಸರಿ. ಅಂದರೆ ಅವಳು ಕಣ್ಣಿ ಕೇಳಲು, ನಾನು ಹೇಳಲು. ಹ. ಮತ್ತೆ ನಿಮ್ಮ ಮಗಳು ಮೊನ್ನೇನಾದರೂ ಹೊರಗಡೆ ಹೋಗಿದ್ಲೆ? ಹೌದಮ್ಮ, ಮೊನ್ನೆ ಜಲಕೇಳಿಗೆ ಆಡಲೆಂದು ಸಖ್ಯರ ಜೊತೆ ಹೋಗಿದ್ದಳು. ಅಲ್ಲಿಗೆ ಹೋಗಿ ಬಂದ ಮೇಲೆ ಸರಿಯಾದ ನಡವಳಿಕೆಗೆ ಅದು ಏನಾಯ್ತೋ ಏನು. ಅದಕ್ಕೆ ಅಮ್ಮ ಹೇಳುವುದು, ಹುಡುಗಿಯರನ್ನ ಹಾಗೆಲ್ಲ ಹೊರಗಡೆ ಬಿಡ್ಬಾರ್ದಂತ. ಅಲ್ಲಿ ಹೋದ್ಲ, ಅಲ್ಲಿ ನನ್ನ ಕಂಡ್ಲ, ಅಂದ್ರೆ ಅಲ್ಲಿದ್ದದನ್ನು ಕಂಡ್ಲ. ಆಮೇಲೆ ಇದೇ ರೀತಿ ವಿರಹ, ಸಾಕು ಮುಚ್ಚೆ ಬಾಯಿ. ನನ್ನ ಮಗಳು ಅಪ್ಪಟ ಅಪರಂಜಿನಿ, ಆಕೆ ಬಗ್ಗೆ ಕೇಳು ನುಡಿಗಳನ್ನಾಡಬೇಡ. ಹಾ, ನಿಮ್ಮೆದುರಿಗೆಲ್ಲ ಹಾಗೆ, ಒಳಗಿನ ಗುಟ್ಟು ನನಗೆ ಮಾತ್ರ ಗೊತ್ತು. ಅಂದರೆ ನನಗವಳು ತಿಳಿಸಿದ್ದಾಳೆ. ಅವಳೆಂದರೆ ಕಾಳಿಕಾ ಮಾತೆ. ಓಂ ರೀಂ ರೂಂ ಜೈ ಭದ್ರಕಾಳಿ. ಹಾ, ಮತ್ತೆ ಅವಳನ್ನು ನಾನು ವಿಚಾರಿಸುತ್ತೇನೆ. ಏ ಹುಡುಗಿ, ಸತ್ಯ ಹೇಳ್ಬೇಕು, ನೀನು ಮೊನ್ನೆ ಹೊರಗಡೆ ಹೋಗಿದ್ಯಾ? ನಿಜ ಹೇಳ್ಬೇಕು. ನೀನು ಮೊನ್ನೆ ವನವಿಹಾರಕ್ಕೆ ಹೊರಗಡೆ ಹೋಗಿರಲಿಲ್ಲ? ನಿನ್ನನ್ನು ನಾನು ಸರಿದಾರಿಗೆ ತರುತ್ತೇನೆ. ಇದು ನೋಡು, ಓಂ ರೀಂ ಜೈ ಭದ್ರಕಾಳಿ. ಇದು ಕೇಳಿ ಅಮ್ಮ. ಹೌದೇನೆ? ನೋಡಿದ್ರಮ್ಮ, ಮತ್ತೆ ಹೇಳ್ತೀರಾ ನಿಮ್ಮ ಮಗಳು ಬಂಗಾರ ಮುತ್ತು ವಜ್ರ ಅಂತ. ಅಷ್ಟೇ ಅಲ್ಲ ಅಮ್ಮ, ಇನ್ನೂ ಉಂಟು. ಅಲ್ಲಿ ಹೋದ ಆ ವನಕ್ಕೆ 2 ಪರಪುರುಷರ ದಾಳಿ ಆಗಿದೆ. ಇಲ್ಲಮ್ಮ, ಅಲ್ಲಿ ಹುಡುಗಿಯರು ಮಾತ್ರ ಹೋಗುವಂತದ್ದು. ಪುರುಷರ ಆಗಮನ ಅಲ್ಲಿ ಆಗಲು ಸಾಧ್ಯವೇ ಇಲ್ಲ. ಸರಿ, ಅದನ್ನು ಅವಳ ಬಾಯಿಂದಲೇ ಕೇಳಿಸುತ್ತೇನೆ. ನಿಜ ಹೇಳು, 2 ಪುರುಷರು ಬರಲಿಲ್ಲ ಅಲ್ಲಿಗೆ? ಇಲ್ಲಮ್ಮ, ನಿಮ್ಮ ಮಗಳು ತುಂಬಾ ಸುಳ್ಳು ಹೇಳ್ತಾಳೆ ಮಾತ್ರ. ನಿಜ ಹೇಳ್ಬೇಕು. ಸುಳ್ಳು ಹೇಳ್ತಲ್ಲ? ಓಂ ಭೀಂ ರೂಂ ಜೈ ಭದ್ರಕಾಳಿ. ಈಗ ಕೇಳಿ ಅಮ್ಮ. ಹೌದೇನೆ? ಒಂದು ಸತ್ಯವಾದರೂ ಹೇಳುವುದಿಲ್ಲ. ಅಷ್ಟೇ ಅಲ್ಲ, ಇನ್ನೂ ಉಂಟು. ಅಲ್ಲಿ ಹೋದ್ಲ ಅವರ ಜೊತೆ ಮಾತು ಕೂಡ ಆಡಿದ್ದಾಳೆ. ಇಲ್ಲ, ಅಂತ ಹುಡುಗಿಯಲ್ಲ ನನ್ನ ಮಗಳು. ಮುಗ್ದಲ್ಲ ನೋಡಿ, ನಾನೇ ಹೇಳಿರ್ತೇನೆ. ನಿಜ ಹೇಳು, ಹೋಗ್ಲಿಲ್ಲ ನೋಡಿ. ಓಂ ರೀಂ ರೂಂ ಜೈ ಭದ್ರಕಾಳಿ. ಈಗ ಹೇಳು, ಹೇಳಿ ಅಮ್ಮ. ದೇವ್ರೆ, ಅಷ್ಟೇ ಅಲ್ಲ ಅಮ್ಮ, ಆ ಹುಡುಗರ ಕುದುರೆಗೆ ಮತ್ತು ಅವರಿಗೆ ಕಳ್ಳ ತೂರಾಟ ಮಾಡಿ ಅಪಚಾರವೆಸಗಿದ್ದಾರೆ. ಇದು ಸಾಧ್ಯವೇ ಇಲ್ಲ. ಅವಳು ಮನೆಯಲ್ಲಿರುವ ಸೊಳ್ಳೆಯನ್ನೇ ಕೊಂದು ಹಾಕುವುದಿಲ್ಲ, ಇನ್ನು ಆ ಹುಡುಗರ ಮೇಲೆ ಕಲ್ಲು ತೂರಾಟ ನಡೆಸುವುದಂತೂ ಸಾಧ್ಯವೇ ಇಲ್ಲ. ಅಷ್ಟು ನಂಬಿಕೆ ಇರಬಾರದಮ್ಮ ನಿಮ್ಮ ಮಗಳ ಮೇಲೆ. ಇರಲಿ, ನಾನೇ ಹೇಳಿಸುತ್ತೇನೆ. ನಿಜ ಹೇಳು, ಈ ಸರಿಯಾಗಿ ಸುಮ್ಮನೆ ನಿಜ ಹೇಳಿದೆ. ಓಂ ರೀಂ ರೂಂ ಜೈ ಭದ್ರಕಾಳಿ. ಈಗ ಕೇಳಿ ಅಮ್ಮ. ಹೌದೇನೆ? ಮಾಡುವುದನ್ನೆಲ್ಲ ಮಾಡಿ ಆಗಲ್ಲಮ್ಮ. ಅಷ್ಟೇ ಅಲ್ಲ ಅಮ್ಮ, ಇವರವರ ಕುದುರೆಗೆ ಕಲ್ಲು ತೂರಾಟ ಮಾಡಿ ಅಪಚಾರವೆಸಗಿದ್ದಾರೆ. ಆದುದರಿಂದ ಈಕೆಯನ್ನು ಆತನಿಗೆ ಪಾಣಿಗ್ರಹಣ ಮಾಡಿಕೊಡಬೇಕು. ಆದರೆ ಆತನ್ಯಾರು? ಅವನನ್ನು ಹೇಗೆಂದು ಗುರುತು ಹಿಡಿಯಲಿ? ಒಂದು ತಿಳಿಯದು. ನೀನೇ ದಾರಿ ತೋರಿಸಮ್ಮ. ಆಗಲಿ, ಉಪಾಯವನ್ನು ನಾನೇ ಸೂಚಿಸುತ್ತೇನೆ. ಶ್ರೀನಿವಾಸನ ಮದುವೆಯ ಬಗ್ಗೆ ಮಾತನಾಡಲು ಕನ್ಯಾರ್ಥಿನಿಯಾಗಿ ಬಕುಳೆ ಬರುತ್ತಾಳೆ. ಅವಳನ್ನು ಮನ್ನಿಸಿ ವಿಚಾರವನ್ನು
ಹೇಳಿದ್ದಾಳೆ. ಮರ್ಯಾದ ಕುಲ ಸಂಪನ್ನನು ಶ್ಯಾಮಲಾವರ್ಣನವನಾದ ವೆಂಕಟರಮಣನಿಗೆ ನಿಮ್ಮ ಈ ಮಗಳನ್ನು ಮದುವೆ ಮಾಡಿಕೊಡಿ. ಇದರಿಂದ ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಹೊಂದುವುದು. ಆಗ ನಮ್ಮ ಮಾರ್ಗದರ್ಶನ ನೀಡಿ ಪಥದರ್ಶಕಳಾದೆ. ಇನ್ನೊಮ್ಮೆ ಬರುವಾಗ ಬಾ. ಇಷ್ಟು ಹೇಳಿದ ನಿನಗೂ ಮದುವೆಯ ಆಹ್ವಾನ ಉಂಟು. ಎಲ್ಲಿದ್ದರೂ ಆ ಉಗ್ರಾಣಿಯನ್ನೊಮ್ಮೆ ಕಂಡು ಹೋಗು. ಉಗ್ರಾಣಿಯನ್ನೇ? ಅವನ್ಯಾಕೆ ನನಗೆ? ಅವನ ಗೋಚಿಗೆ ನಾನೇಕೆ ಹೋಗಲಿ? ಆಕೆ ನಿನಗೆ ಉಡುಗೊರೆಗಳನ್ನಿತ್ತು ಮಾನಿಸುತ್ತಾನೆ. ಆಗಲಿ. ಹಾಗಾದರೆ ನಾನಿನ್ನು ಬರುತ್ತೇನೆ. ಏ ಪ್ರೇಮದ ಹುಡುಗಿ, ನನ್ನ ಪ್ರೇಮಿಯಿಂದ ಶುಭ ಕಾಮನೆಗಳು. ನಾನಿನ್ನು ಬರುತ್ತೇನಮ್ಮ. ಸ್ವಾಮಿ, ಅವಳ ಮಳ್ಳಿ ನಿಮ್ಮ ಮಗಳು. ಈಗಾಗಲೇ ಆ ಹುಡುಗಿಯನ್ನು ಗುಟ್ಟಿಗೆ ಹಾಕಿಕೊಂಡಿದ್ದಾಳೆ. ಹಾಗನ್ನ ಬೇಡ. ಆಕೆ ನಿನಗೂ ಮಗಳು. ಆಕೆಯನ್ನು ನಾವು ಬಯಸಿ ಬೆಳೆದವರು. ಆಕೆ ನಮ್ಮ ಬಯಕೆಯನ್ನು ಈಡೇರಿಸುತ್ತಾಳೆ. ಅದ್ಯಾರು ಬರುತ್ತಿರುವುದು ಬಕುಳಾದೇವಿಯಲ್ಲವೇ? ಆಕೆಯನ್ನು ಸ್ವಾಗತಿಸಿ. ಹರಿತರನು ಕಾಣುತ್ತ ಹರುಷದಿಂದು ಪಚರಿಸೆ ಧರಣಿ ದೇವಿಯು ಬೆಸಸಿದಳು ಬಂದ ಹದನ ಬನೊರೆಯಬೇಕೆಂದೆನಲು. ಅಮ್ಮ ಧರಣಿದೇವಿ, ಶ್ರೇಷ್ಠರಪ್ಪ ನೀವು. ಪರದೇಶಿಗಳಾದ ನನ್ನನ್ನ ಈ ರೀತಿಯ ಆದರ ಅಭಿಮಾನದಿಂದ ಕಂಡಿರಲ್ಲ. ನಾನೇ ಧನ್ಯರು. ನನ್ನ ಮಗ ವೆಂಕಟರಮಣನಿಗೆ ಮದುವೆ ಮಾಡಬೇಕೆಂದು ಬಯಸಿದ್ದೇನೆ. ಅಪ್ಪಟ ಶ್ಯಾಮಲ ವರ್ಣನಾದ ಆತನಿಗೆ ಅನುಕೂಲೆಯಾದ ನಾರಿಯವರುಗಳಿಗಾಗಿ ನನ್ನ ಶೋಧ ನಡೆದಿದೆ. ಮತ್ತೆ ಆತ ತನ್ನ ಹೆಣ್ಣನ್ನು ನಾನೇ ಹೋಗಿದ್ದೇನೆ, ಹೋಗು ಮಾತನಾಡಿಸು ಎಂದ. ನನಗೂ ಮನೆ ಮಗ, ನಿಮಗೂ ಹೆಣ್ಣು ಮಗಳೊಬ್ಬಳಿ. ಸುತ್ತಿ ಬಳಸಿ ಮಾತಾಡಲ್ಯಾಕೆ? ಸರಳಿ ಪದ್ಮಾವತಿಯನ್ನು ನನ್ನ ಮಗ ಶ್ರೀನಿವಾಸನಿಗಿತ್ತು ಈ ಶುಭ ಕಾರ್ಯದ ಚೆನ್ನಾಗಿ ನಡೆಯುವ ಹಾಗೆ ಹಾರೈಸಬೇಕೆಂದು ಕೇಳುತ್ತಿರುತ್ತೇನೆ. ಅಮ್ಮ ಬಕುಳಾದೇವಿ ಅಸ್ತು. ಹಾಗೆ ಆಗಲಿ, ನಾನಿನ್ನು ಬರುತ್ತೇನೆ. ಸಂತದಲ್ಲಿ ಅಮ್ಮ ಸಮ್ಮತಿಸಿ ಬಳಿಕ ಕರೆಸಿದನು ಧೀಮಂತನಾಗಿ ಅರಸನಾಯ ಶುಭ ಲಗ್ನ ವಂದಿರಿಸಲಿಂತೆನುತಾಯ ವೈಶಾಖ ಶುದ್ಧ ದಶಮಿಯ ದಿನವ ನಿರ್ಣಯಿಸಿ ಗುರುಮತದಲ್ಲಿ ಸಂತಸದಿ ನೀನು ನಮ್ಮ ಪಾಲಿನ ಭಾಗ್ಯದೇವತೆ. ರೋಗಿ ಬಯಸಿದ್ದು ಆಲುಹನ್ನ, ವೈದ್ಯರು ಹೇಳಿದ್ದು ಅದನ್ನೇ ಎಂಬಂತಾಯಿತು. ನಮ್ಮ ಆಸೆಯ ಹಕ್ಕಿಗೆ ನಲಿಬಂದಂತಾಯಿತು. ಸಂತೋಷದಿಂದ ಒಪ್ಪಿಕೊಂಡು ಕೈ ಹಿಡಿಯುತ್ತಾಳೆ ಎಂಬ ಸಂಭ್ರಮ ಇದೆ. ಗಂಡಿಯಲ್ಲಿ ಹೆಣ್ಣು ಮಾತ್ರ ರೂಪವನ್ನು ಮಾತ್ರ ಬಯಸುತ್ತಾಳಂತೆ. ಹಾಗಾಗಿ ನನ್ನ ಮಗಳು ಮೂರ್ಕಾಲ ಬದುಕಿ ಸಂಸಾರ ನಡೆಸಿದರೆ ಸಾಕು. ಇದೇ ಬರುವ ವೈಶಾಖ ಶುದ್ಧ ದಶಮಿಯ ಶುಭ ಲಗ್ನದಂದು ನನ್ನ ಮಗಳ ಮದುವೆ. ನೀವೆಲ್ಲ ದಿಬ್ಬಣಿಗರಾಗಿ ಬನ್ನಿ, ನಾವೆಲ್ಲ ಸಿದ್ಧತೆಯಲ್ಲಿರುತ್ತೇವೆ. ಹಾಗೆ ಆಗಲಿ, ನಾನಿನ್ನು ಬರುತ್ತೇನೆ. ಸರಿ, ಮದುವೆಗೆ ಸಿದ್ಧತೆಯಾಗಬೇಕಾಗಿದೆ. ಹೋಗೋಣ ಚಾ ಕಡೆಗೆ. ಹಾಗೆ